ಅದೃಷ್ಟ ಅಂದ್ರೆ ಹೀಗಿರ್ಬೇಕು ನೋಡಿ. ಕಸಮುಸುರೆ ತಿಕ್ಕಿಕೊಂಡು ಮನೆ ಕೆಲಸ ಮಾಡಿಕೊಂಡು 2500 ರೂಪಾಯಿ ಸಂಬಳ ತಿಂಗಳಿಗೆ ದುಡಿತಾ ಇದ್ದಂತಹ ಮಹಿಳೆ ಮಾಜಿ ಇದೀಗ ಪಶ್ಚಿಮ ಬಂಗಾಳದ ಶಾಸಕಿ. ಎಸ್, ಇದು ಅಲ್ಲಿನ ಮತದಾರರೇ ಕೊಟ್ಟಂತಹ ತೀರ್ಪು. ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಕಣಕ್ಕಿಳಿದಂತಹ ಕಲಿತಾ ಮಾಜಿ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಈಕೆ ಪಶ್ಚಿಮ ಬಂಗಾಳದ ಅಜ್ಗ್ರಾಮ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು. 12,535 ಮತಗಳ ಅಂತರದಿಂದ ತಮ್ಮ ಪ್ರತಿಸ್ಪರ್ಧಿಯನ್ನ ಸೋಲಿಸಿ ಶಾಸಕಿಯಾಗಿದ್ದಾರೆ. ಸಾಧಾರಣ ಹಿನ್ನೆಲೆಯಿಂದ ಬಂದ ಮಾಜಿ ಆರ್ಥಿಕ ಸಂಕಷ್ಟದಿಂದಾಗಿ ಬಾಲ್ಯದಲ್ಲೇ ಶಿಕ್ಷಣವನ್ನ ತ್ಯಜಿಸಬೇಕಾಯಿತು. ತನ್ನ ಕುಟುಂಬವನ್ನ ಪೋಷಿಸಲು ಅವರು ಅನೇಕ ಮನೆಗಳಲ್ಲಿ ಕೆಲಸವನ್ನ ಮಾಡಿದ್ರು. ಅವರ ಪತಿ ಪ್ಲಂಬರ್ ಆಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇವರಿಗೊಬ್ಬ ಮಗನಿದ್ದು 8ನೇ ತರಗತಿ ಓದ್ತಾ ಇದ್ದಾನೆ. ಕಳೆದ 1 ದಶಕದಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿರುವಂತಹ ಮಾಜಿ ಬೂತ್ ಮಟ್ಟದ ಕಾರ್ಯಕರ್ತೆಯಾಗಿ ತಮ್ಮ ರಾಜಕೀಯ ಪ್ರಯಾಣವನ್ನ ಪ್ರಾರಂಭಿಸಿದ್ದರು. 2021ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅವರನ್ನ ಕಣಕ್ಕಿಳಿಸಿತ್ತು. ಅಲ್ಲಿ ಅವರು ಸುಮಾರು 41% ಮತಗಳನ್ನು ಪಡೆದ್ರು. ಈ ಹಿಂದೆ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದರು. 2026ರಲ್ಲಿ 2ನೇ ಬಾರಿ ಟಿಕೆಟ್ ನೀಡಿತ್ತು. ಕೊನೆಗೂ ಕೂಡ ಮಹಿಳೆ ಗೆದ್ದು ಬೀಗಿದ್ದಾರೆ. ತಾನು ಒಂದಲ್ಲ ಒಂದು ದಿನ ರಾಜಕಾರಣಿಯಾಗಿ ಯಶಸ್ಸನ್ನ ಸಾಧಿಸುವೆ ಎನ್ನುವಂತಹ ಛಲ ಮಾಜಿಯಲ್ಲಿತ್ತು. ಅದೇ ಇಂದು ಆಕೆಯನ್ನ ಶಾಸಕಿಯನ್ನಾಗಿ ಮಾಡಿದೆ.